ಅರಣ್ಯ ಅರೋಟಿತ್ತಿನ ಕುಟುಂಬ ಒಂಜನ್ ಲಕ್ಕಾರೆ ಅರಣ್ಯ ಇಲಾಖೆದ ಅಧಿಕಾರುలు ಬತ್ತಿತ್ತೇರು. ಉಂದೆಂತೂದು ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ, ಬಂಟ್ವಾಳ ಶಾಸಕ ರಾಜೇಶ್ ನಾಯಕ್, ಸುಳ್ಯ ಶಾಸಕಿ ಭಾಗೀರಥಿ ಮುರುಳ್ಯ, ವಿಧಾನ ಪರಿಷತ್ ಸದಸ್ಯ ಪ್ರತಾಪ್ ಸಿಂಹ ನಾಯಕ್ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಪ್ರಶ್ನೆ ಮಲ್ತೇರು. ದಕ್ಷಿಣ ಕನ್ನಡ ಜಿಲ್ಲೆದ ಬೆಳ್ತಂಗಡಿ ತಾಲೂಕುದ ಕಳಂಜ ಪನ್ಪಿನ ಅಲ್ಪ ಸುಮಾರು ವರ್ಷದ್ದು ಧರ್ಮಣ್ಣ ಗೌಡ ಪನ್ಪಿನೇರನ ಕುಟುಂಬ ನಿಲೆಯಾದಿತ್ತೇರು. ಈ ಸಂಗತಿದ ಬಗ್ಗೆ ಅರಣ್ಯ ಸಚಿವರನೊಟ್ಟಿಗೆ ಶಾಸಕ ಹರೀಶ್ ಪೂಂಜಾ ಪಾತೆರ್ ನಡಪದಿತ್ತೇರು. ಆಂಡ ನೆತ್ತ ಬೊಕ್ಕಲ ಇಲ್ಲಿ ಜರ್ಪೆರ ಅರಣ್ಯ ಇಲಾಖೆದ ಅಧಿಕಾರಿಗಳು ದುಂಬಾಯರು. ಈ ಪೊರ್ತುಗು ಅರಣ್ಯ ಇಲಾಖೆ ಸಿಬ್ಬಂದಿ ಬೊಕ್ಕ ಶಾಸಕರ ನಡುಟು ಕೆಲ ಬರ್ಕೆ ಪಾತೆರ ನಡತುಂಡು. ನಿಮ್ದೊಂದು ವಿಧಾನವಾದನ ಕೃಷಿ ಬೇರೆ ವಾಸ್ತವ ಬೇರೆ ಅಂತ ಹೇಳಿದ್ರೆ ನಿಮ್ ಫಾರೆಸ್ಟ್ ಅಂತಂದ್ರೆ ಎಲ್ಲ ಒಂದೇ ಅಲ್ಲ ರೀ. ಮೊದಲ ವಾಸ್ತವ ಇದರಿಂದ ಮಾಡಿದ ಅನ್ಯಾಯ ಏನ್ ಎಲ್ಲರಿಗೆ ಜೋರು ಮಾಡ್ತಾ ಇದ್ರಿ ಅಂದ್ರೆ ಕಾನೂನು ಅಂದ್ರೆ ಎಲ್ಲರಿಗೆ ಕಾನೂನು ಬೇರೆ, ನಿಮಗೆ ಇದ್ದಷ್ಟು ಕಾನೂನು ಅವರಿಗೂ ಇದೆ. ಯಾರು ಅವರಿಗೆ ನಿಮ್ದು ಡ್ಯೂಟಿ ಮಾಡುವ ಕೆಲಸ ಚೋರ್ ಮಾಡೋ ಕೆಲಸ ಡ್ಯೂಟಿ ಮಾಡುವ ಕೆಲಸ ನಾವು ಸರ್ಕಾರನೇ.